ನಮಸ್ತೆ ವೀಕ್ಷಕರೇ, ನಮ್ಮ ಜೊತೆಗೆ ಸುದ್ದಿ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಜಾ ಭಾರತದ 3 ನಗಿಸುವಂತಹ ಹಾಸ್ಯ ದಿಗ್ಗಜರು ನಮ್ಮ ಜೊತೆಗಿದ್ದಾರೆ. ಒಬ್ರು ಮಾನಸ, ಮತ್ತೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ 8 ನ ವಿನ್ನರ್ ಮಂಜು ಪಾವಗಡ ಅವರಿದ್ದಾರೆ, ಮತ್ತು ರಾಘವೇಂದ್ರ. ಇವರು ನೋಡಿದ್ರೆ ನಿಮಗೆ ವಿಶೇಷ ಅನ್ಸ್ಬೋದು, ಈ ಲುಕ್ಕಲ್ಲಿ ಸಿಗೋದೇ ಕಮ್ಮಿ. ಇವ್ರ ಹತ್ರ ಮಾತಾಡ್ಸೋಣ. ಹೇಗೆ ಇತ್ತು ನಿಮ್ಮ ಮಜಾ ಭಾರತ ಪಯಣ? ಮಂಜು ಪಾವಗಡ ಅವರು ಇನ್ನಾಗಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ಅವ್ನು ಡಿಸರ್ವಿಂಗ್ ಇದ್ದಾನೆ. ಅವರು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೊಂದು ಟ್ರಿಬ್ಯೂಟ್ ಸಿಕ್ಕಾಗಿದೆ. ಸೊ ಖುಷಿ ಇದೆ. ಸರ್, ಇನ್ನು ನೀವು ಇವಾಗ ಮಜಾ ಭಾರತನ ಬಿಗ್ ಬಾಸ್ ಯಾವ ಚೂಸ್ ಮಾಡ್ತೀರಾ? ಮಜಾ ಬರ್ತಾನೆ. ವಿನ್ ಆಗಿದ್ದೀರಿ ಅಂತ ಬಿಗ್ ಬಾಸ್? ಇಲ್ಲ, ಅಲ್ಲಿಂದ ಬಂದಿದ್ದಲ್ವಾ, ಅದಕ್ಕೋಸ್ಕರ ಮಜಾ ಬರ್ತಾನೆ. ಮತ್ತೆ ಸರ್, ನೀವು ಹೇಳಿದೆಲ್ಲ ಆಗುತ್ತೆ, ಮಚ್ಚೆ ಇದೆ ಅಂತೆಲ್ಲ ಹೇಳ್ತಾರೆ. ಹೌದೌದು. ಹೌದಾ? ನಿಮ್ದು ಖುಷಿ ಹೇಗಿದೆ ಸರ್ ಈ ಒಂದು ವಿನ್ನರ್ ಆಗಿ? ನೀವೇ ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆಯಿಂದ ಇಲ್ಲೇ ಆಗಲಿ ಧರ್ಮಸ್ಥಳಕ್ಕೆ ಬಂದರೂ ಕೂಡ ಜನ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ಇದರಲ್ಲೇ ಗೊತ್ತಾಗುತ್ತೆ. ಭಾಳ ಖುಷಿ ಇದೆ. ನಿರರ್ಗಳವಾಗಿ ಸತತ ಮಾತಾಡ್ತಾನೆ ಇದ್ರೆ ಬಿಗ್ ಬಾಸ್ಗೆ ಹೋದಾಗಿಂದ ವಿನ್ನರ್ ಆಗಿ ಬರುವ ತನಕ ಹೇಗೆ ಸರ್ ಅದು ಸಾಧ್ಯ? ಏನು ಸೀಕ್ರೆಟ್ ಏನು ನಿಮ್ಮದು? ಸೀಕ್ರೆಟ್ ಏನಿಲ್ಲ, ನಾನು ಇರೋದೇ ಆ ಥರ ಅಲ್ಲ, ಅದರಿಂದ ನನಗೇನು ಸಮಸ್ಯೆ ಅನ್ನಿಸ್ತಿಲ್ಲ. ಮಾತಾಡೋದಾಗಲಿ ಏನೇ ಆಗಲಿ ಏನು ಸಮಸ್ಯೆ ಅನ್ನಿಸ್ತಿಲ್ಲ. ಅಂದರೆ ಹೊರಗಡೆನೂ ಅದೇ ಥರ ಇರ್ತೀನಿ, ಹೊರಗಡೆನೂ ಅದೇ ಥರ ಇರ್ತೀನಿ, ಒಳಗಡೆನೂ ಅದೇ ಥರ ಇದ್ದೆ. ಅದಕ್ಕೋಸ್ಕರ ನನಗೇನು ಸಮಸ್ಯೆ ಅನ್ನಿಲ್ಲ. ನಾವು ಯಾವಾಗಲೂ ಜಾಸ್ತಿ ಮಾತಾಡ್ತಾನೆ ಇರ್ತೀನಿ. ಓಕೆ. ಇನ್ನು ಸರ್, ನೀವು ಹೇಳಿ, ಹೇಗೆ ಅನಿಸ್ತಾ ಇದೆ? ನಿಮ್ಮ ಲುಕ್ಕೇ ನಮಗೆ ಹೊಸ್ತು ಅಂತ ಅನಿಸ್ತಾ ಇದೆ. ಯಾವಾಗಲೂ ಅದೇ ಅಟೈರಲ್ಲಿ ನೋಡಿ ಹೌದು. ಮಜಾ ಭಾರತದಲ್ಲಿ ಹೇಗೆ ಆಯ್ತು? ಮಜಾ ಭಾರತ ಆ ಜರ್ನಿ ಕೂಡ ತುಂಬ ಅದ್ಭುತವಾಗಿತ್ತು. ಮಜಾ ಭಾರತ ಜರ್ನಿ ಕೂಡ ತುಂಬ ಅದ್ಭುತವಾಗಿತ್ತು, ತುಂಬ ಸಂತೋಷವಾಗಿತ್ತು. ಆಮೇಲೆ ಇವಾಗ ಅಣ್ಣ ಬಿಗ್ ಬಾಸಿಗೆ ಹೋಗಿ ವಿನ್ನಾಗಿ ಬಂದಿರೋದು ಒಂಥರ ನಮ್ಮ ಕಡೆಗೆ ಹಬ್ಬ ಆಗಿದೆ. ಇವಾಗ ಹೆಂಗೆ ನಾವು ಒಂದು ದೀಪಾವಳಿ ಆಗಿರಲಿ, ದಸರಾ ಆಗಿರಲಿ, ವಾರಗಟ್ಟಲೆ ತಿಂಗಳಗಟ್ಟಲೆ ಹಬ್ಬ ನಾವು ಮಾಡ್ತೀವಿ. ಬಿಗ್ ಬಾಸ್ಗೆ ಇವ್ರು ಹೋಗ್ತಾರೆ ಅಂತ ಗೊತ್ತಾದಾಗ ನೀವೇನೆಲ್ಲ ಟಿಪ್ಸ್ ಕೊಟ್ಟು ಕಳಿಸಿದ್ರಿ? ನಾನು ಟಿಪ್ಸ್ ಕೊಡೋದು ಅಂತ ಹೇಳಿದ್ರೆ ಅದೇ ಏನೂ ಹೇಳಿಲ್ಲ. ನಾನು ಅಣ್ಣನಿಗೆ ಅವಾಗ ಒಂದು ಹೇಳಿದ್ದೆ ಏನಂತಂದರೆ, ಅಣ್ಣ ನೀವಾಗಿರಿ ಅಂತ ನಾನು ಹೇಳಿದ್ದೆ ಅಷ್ಟೇ. ಅಂದರೆ ಅವರು ಅಣ್ಣ ಇರೋದು ಹಾಗೇನೆ. ಅವ್ರಿಗೆ ಯಾವುದೇ ಒಂದು ಸಂತೋಷ ಆದರೆ ತುಂಬ ಎಕ್ಸೈಟ್ಮೆಂಟು ಇಲ್ಲ, ಬೇಜಾರಾದರೆ ತುಂಬ ಡಿಪ್ರೆಷನ್ನು ಇಲ್ಲ, ಎಲ್ಲ ಟೈಮ್ ತುಂಬ ನ್ಯೂಟ್ರಲ್ ಆಗಿರ್ತಾರೆ. ನೀವಾಗಿರಿ, ವಿನ್ನಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಏನು ಬೇಡ, ನೀವಾಗಿ ಏನು ಆಟ ಆಡಬೇಕು ಅದು ಆಟ ಆಡ್ಕೊಂಡಿರಿ ಅಂತ ಹೇಳಿದೆ. ಅಣ್ಣ ನಾನು ಹೇಳೋ ಅಷ್ಟು ಏನು ಇದಿಲ್ಲ, ಬಟ್ ಅಣ್ಣ ಹೇಗಿದ್ರು ಹಾಗೆ ಇದ್ರು, ನೀವೆಲ್ಲ ನೋಡಿರ್ತೀರ. ಇನ್ನು ನೀವಾಗೇ ಇರಿ ಅಂತ ಹೇಳಿದ್ರು. ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ ಇದ್ರು. ನಾನು ಅಷ್ಟೊಂದು ನೀವು ಹೇಳೋದಾಗ್ಲಿ ಅದನ್ನು ಅವ್ರು ಹೇಳಿದಾಗೆ ನೋಡಲಿಲ್ಲ. ಅದು ಹೇಗೆ ಸರ್ ಒಂದೇ ಇದರಲ್ಲಿ ಮೇಂಟೈನ್ ಮಾಡ್ಕೊಂಡು? ಅಂದರೆ ನನಗೆ ತುಂಬ ಎಕ್ಸೈಟ್ಮೆಂಟು ಇರಲ್ಲ. ಅವನು ಇವನು ಹೇಳಿದಾಗೆ ತುಂಬ ನನಗೆ ಆಶ್ಚರ್ಯ ಅದ್ಭುತಗಳೇನು ಕಾಣಿಸಲ್ಲ. ಏನಿದ್ರು ಎಲ್ಲ ನಾರ್ಮಲ್ ಆಗಿ ತಗೋತೀನಿ. ಅದರಿಂದ ಬಹುಶಃ ಇಷ್ಟೊಂದು 120 ದಿನಗಳ ಕಾಲ ಸಸ್ಟೈನ್ ಮಾಡೋಕ್ಕೆ ಅನುಕೂಲ ಆಯ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟಿಂದ ನನ್ನ ಕ್ಯಾರೆಕ್ಟರ್ ಅದೇ ಥರ ಇದೆ. ಇನ್ನು ನೀವು ಮೇಡಮ್, ಸೆಟ್ಟಲ್ಲೆಲ್ಲ ಹೇಗೆ ಅನಿಸ್ತಾ ಇತ್ತು ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದೆಲ್ಲ? ಸೆಟ್ಟಲ್ಲಿ ಅಂದರೆ ಆ್ಯಕ್ಚುಲಿ ನಾನು ಫಸ್ಟ್ ಸ್ಕಿಟ್ಟು ಅಣ್ಣನ ಜೊತೆನೇ ಫಸ್ಟ್ ಮಾಡಿದ್ದು. ನಾನು ಮಜಾ ಭಾರತ ಎಂಟರ್ ಆದಾಗ ಫಸ್ಟ್ ಮಾಡಿದ್ದೆ ಮಂಜಣ್ಣನ ಜೊತೆ. ಸೊ ಆವಾಗ ಒಂದು ಆಲ್ರೆಡಿ ಅವರು ಫಸ್ಟ್ ಸೀಸನಲ್ಲಿ ಮಾಡಿದ್ರಿಂದ ಅದೊಂದು ಹೆಸಿಟೇಷನ್ ಇತ್ತು, ಹೇಗಪ್ಪ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅಂತ. ಬಟ್ ಇವಾಗ ಹೇಗಾಗಿದೆ ಅಂದರೆ ನೆವರ್ ಬ್ರೇಕಬಲ್ ಬಾಂಡಿಂಗ್ ಆಗಿದೆ ನಮ್ಮದು. ಸೊ ಆ ಒಂದು ಕೊಲೀಗ್ ರಿಲೇಷನ್ಶಿಪ್ಪಿಂದ ಅಣ್ಣ ತಂಗಿ ಸಂಬಂಧದವರೆಗೂ ಬಂದಿದೆ. ಸೊ ಅದಕ್ಕೆ ಕಾರಣ ಮಜಾ ಭಾರತ. ಸರಿ, ನಮಗೆ ನೀವೆಲ್ಲ ಒಂದೊಂದು ಡೈಲಾಗ್ ಹೇಳ್ಬೇಕು, 3 ಜನ. ಇವಾಗ ಫಸ್ಟ್ ನೀವೇ ಸ್ಟಾರ್ಟ್ ಮಾಡಿ ಸರ್. ನಮಸ್ಕಾರ, ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ. ಯಾಕಂದರೆ ಮಾತಾಡಿ ನನಗೂ ಇದಾಗಿದೆ. ಬಟ್ ಭಾಳ ಖುಷಿ ಆಗ್ತಾಯಿದೆ. ಇಲ್ಲಿ ಪಾಪ ಬೆಳಗ್ಗೆಯಿಂದ ನೀವು ನಮಗೆ ನೀಡ್ತಾ ಇರೋ ಒಂದು ಪ್ರೋತ್ಸಾಹ ಆಗಲಿ, ಕೇಳ್ದಾಗಲಿ ಭಾಳ ಖುಷಿ ಆಗ್ತಾಯಿದೆ. ಡೈಲಾಗು ನನಗೆ ಸದ್ಯಕ್ಕಂತೂ ಯಾವುದೋ ನೆನಪಿಲ್ಲ. ಇವರಿಬ್ಬರು ಚೆನ್ನಾಗಿ ಹೇಳ್ತಾರೆ, ಇವ್ರನ್ನ ಕೇಳ್ತಾರೆ. ಇಲ್ಲ, ಡೈಲಾಗ್ ಆ್ಯಕ್ಚುಲಿ ಮಂಜಣ್ಣನೇ ಚೆನ್ನಾಗಿ ಹೇಳೋದು. ಡೈಲಾಗ್ ಇಲ್ಲ ನೋಡಿ, ನಂಗೆ ಆಗೋದು ಇದೆ. ಈಗ ಅಣ್ಣ ಅಕ್ಕ ಅಂತ ಹೇಳ್ತಾ ಇರ್ತೀನಿ, ಎಲ್ಲ ಅವ್ರು ತಿಂದು ಚಿಕ್ಕವ್ರ ಬಾಯಿಗೆ ಒರೆಸ್ತಾರೆ ಅಂತ ಅಂತಾರೆ ಗೊತ್ತಾ, ಆ ಥರ ಆಗೋದು. ಡೈಲಾಗ್ ಎಂತ ಹೇಳೋದು, ಇವಾಗ ಸುಮಾರು ಡೈಲಾಗ್ಗಳಿವೆ. ಸಡನ್ನಾಗಿ ಹಿಂಗೆ ಕೇಳಿದಾಗ ಕಾಮಿಡಿ ಮಾಡಿ ಅಂತ ಹೇಳಿದಾಗ ಅದನ್ನು ಕಾಮಿಡಿ ಮಾಡೋಕ್ಕೆ ತುಂಬ ಕಷ್ಟ. ಡೈಲಾಗ್ ಹೇಳ್ಬೇಕಂತಂದರೆ ಏನು ಹೇಳೋದು, ಹುಡುಗಿ ಥರ ಗಮ್ಮಲ್ ಗೊಟ್ಟ ಇದು ನೀಂಗು ಇದ್ಬಿಟ್ಟು ಹಿಂಗೆ ಕಲಿಸ್ಬಿಟ್ರೆ ಇದೇ ಅವ್ರ ಅಜ್ಜಿ ಪಿತೃಪಕ್ಷದ ಪಿಂಡ. ನೀವು ಅಂದೇನು ಡೈಲಾಗ್ ಇಲ್ಲಮ್ಮ ಸದ್ಯಕ್ಕೆ. ನೀವೇನಾದ್ರೂ ಹೇಳಿ. ನಂದು ಡೈಲಾಗ್ ಅಂತ ಏನೂ ಇಲ್ಲ.
ಇವಿಷ್ಟು ನಮ್ಮ ಮಜ ಭಾರತದ ನಗೆಹನಿ ದಿಗ್ಗಜರು ಇಷ್ಟು ಸತತ ಹಲವು ವರ್ಷಗಳಿಂದ ನಮ್ಮನ್ನು ನಗಿಸ್ಕೊಂಡು ಯಾವಾಗ್ಲೂ ಬೇಜಾರಲ್ಲಿದ್ರೆ ಒಮ್ಮೆ ಇವ್ರ ಶೋ ನೋಡಿದ್ರೆ ಸಾಕು ಎಂಥವ್ರು ಖುಷಿ ಪಡ್ತಾರೆ. ಇವಿಷ್ಟು ಈ ಹೊತ್ತಿನ ಸುದ್ದಿ. ಆದಿತ್ಯ ದೊಂಡೋಲೆ ಜೊತೆ ಭೂಮಿಕಾವಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.